ಹೇಗೆ ಪ್ರತಿಯೊಂದು ಪಟ್ಟಣದಲ್ಲಿ ಗಾಂಧಿ ಚೌಕು, ಗಾಂಧಿ ರೋಡು, ಗಾಂಧಿನಗರ, ಗಾಂಧಿ ವೃತ್ತ ಇದೆಯೋ ಹಾಗೆಯೇ ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಮಹಾನಗರಗಳಲ್ಲಿ ಕೂಡ ಅಂಬೇಡ್ಕರ್ ಚೌಕ್, ಅಂಬೇಡ್ಕರ್ ನಗರ, ಅಂಬೇಡ್ಕರ್ ವೃತ್ತ ಕೂಡ ಇರೋದು ನಾವು ಕಂಡೇ ಕಾಣುತ್ತೇವೆ. ಹಾಗೆಯೇ ಅವರ ಪ್ರತಿಮೆಗಳನ್ನ ನಾವು ಪ್ರತಿಯೊಂದು ಊರಿನಲ್ಲೂ ಕೂಡ ಕಾಣುತ್ತೇವೆ. ಆದ್ರೆ ವಿಶ್ವದ ಅತಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ ಎಲ್ಲಿದೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಭೀಮ್ ಅಂತ ಬರೆಯಿರಿ. ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ ನಲ್ಲಿ ನಿರ್ಮಿಸಲಾಗಿರುವ ಭಾರತದ ಅತಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ 2023 ಶುಕ್ರವಾರ ಏಪ್ರಿಲ್ 14ನೇ ತಾರೀಕು ಅನಾವರಣಗೊಳಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಎಂದೇ ಜನಜನಿತವಾಗಿರುವ ಅಂಬೇಡ್ಕರ್ ಅವರ 123ನೇ ದಿನಾಚರಣೆಯ ದಿನದಂದೇ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದು ವಿಶೇಷತೆ. ಹೈದರಾಬಾದ್ನ ಹುಸೇನ್ ಸಾಗರ್ ಬಳಿ ಇರುವ ತೆಲಂಗಾಣ ಸರ್ಕಾರದ ಶಕ್ತಿ ಸೌಧದ ಪಕ್ಕದಲ್ಲಿಯೇ ಈ ಪ್ರತಿಮೆಯನ್ನ ನಿಲ್ಲಿಸಲಾಗಿತ್ತು. ಸುಮಾರು 11 ಎಕರೆ ಜಾಗದಲ್ಲಿ 125 ಅಡಿ ಎತ್ತರ ಇರುವ ಈ ಪ್ರತಿಮೆಯನ್ನ 146 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಪ್ರತಿಮೆಯ ಅನಾವರಣ ಸಮಾರಂಭಕ್ಕೆ ತೆಲಂಗಾಣದ ಎಲ್ಲ 119 ವಿಧಾನಸಭಾ ಕ್ಷೇತ್ರಗಳಿಂದ ಸುಮಾರು 35,000 ದಲಿತ ಪ್ರತಿನಿಧಿಗಳನ್ನ ಕೂಡ ಆಹ್ವಾನಿಸಲಾಗಿತ್ತು. ಮೂರ್ತಿಯ ರೂಪರೇಷೆಗಳ ರೂವಾರಿಯಾಗಿರುವ ಹಿರಿಯ ಶಿಲ್ಪಿ ಪದ್ಮಭೂಷಣ ಪುರಸ್ಕೃತರು ಆದಂತಹ ನೋಯ್ಡಾ ಮೂಲದ ರಾಮ್ ವಾಂಜಿ ಸುತಾರ್ ಅವರನ್ನ ಈ ಸಭೆಗೆ ಆಹ್ವಾನಿಸಲಾಗಿತ್ತು. ಈ ಪ್ರತಿಮೆಯ ವಿಶೇಷತೆಗಳನ್ನ ನೀವು ತಿಳಿಯಲೇಬೇಕು. ರಾಮ್ ವಾಂಜಿ ಸುತಾರ್ ದೇಶದ ಹಲವಾರು ಭಾಗಗಳಲ್ಲಿ ದೈತ್ಯ ಪ್ರತಿಮೆಗಳನ್ನ ನಿರ್ಮಿಸುವ ಹೆಗ್ಗಳಿಕೆ ಅವರದಾಗಿದೆ. ಗುಜರಾತ್ ನಲ್ಲಿ ನಿರ್ಮಿಸಲಾಗಿರುವ ವಿಶ್ವದ ಅತಿ ಎತ್ತರದ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಪ್ರತಿಮೆ ಅಂದ್ರೆ ಸರ್ದಾರ್ ವಲ್ಲಭಾಯ್ ಅವರ ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಿದ್ದು ಇವರೇ. ಉತ್ತರ ಪ್ರದೇಶದ ನೋಯ್ಡಾ ಮೂಲದವರಾದ ಅವರಿಗೆ ಅವರ ಪುತ್ರ ಅನಿಲ್ ರಾಮ್ ಸುತಾರ್ ಸಾಥ್ ನೀಡಿದ್ದಾರೆ. ಈ ಪ್ರತಿಮೆಯ ನಿರ್ಮಾಣಕ್ಕೂ ಈ ತಂದೆ ಮಗನದ್ದೇ ಸಾಥಿದೆ. ಅವರನ್ನು ಕೂಡ ಈ ಪ್ರತಿಮೆಯ ಲೋಕಾರ್ಪಣೆ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು. ಕಳೆದ 60 ವರ್ಷಗಳಲ್ಲಿ ರಾಮ್ ಸುತಾರ್ 90ಕ್ಕೂ ಹೆಚ್ಚು ಸ್ಮಾರಕ ಶಿಲ್ಪಗಳನ್ನ ತಯಾರಿಸಿದ್ದಾರೆ. ಭಾರತ, USA, ಫ್ರಾನ್ಸ್, ಅರ್ಜೆಂಟೀನಾ, ಇಟಲಿ, ರಷ್ಯಾ ಮತ್ತು ಮಲೇಷ್ಯಾಗಳಲ್ಲಿ ಸುತಾರ್ ನಿರ್ಮಿಸಿರುವ ಪ್ರತಿಮೆಗಳನ್ನ ನೀವು ಕಾಣಬಹುದು. ಬೆಂಗಳೂರಿನಲ್ಲಿ ಸ್ಥಾಪಿಸಲಾದಂತಹ 108 ಅಡಿ ಎತ್ತರದ ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನು ಕೂಡ ರಾಮ್ ಸುತಾರ್ ಅವರೇ ನಿರ್ಮಾಣ ಮಾಡಿದ್ದಾರೆ. ಈಗ ಅಂಬೇಡ್ಕರ್ ಅವರ ಈ ಪ್ರತಿಮೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನೀವು ತಿಳಿದುಕೊಳ್ಳಲೇಬೇಕು. ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ ನಂತರ ಈ ಪ್ರತಿಮೆ ಹೇಗಿರಬೇಕು, ಅದಕ್ಕಾಗುವ ಖರ್ಚನ್ನ ಹೇಗೆ ಹೊಂದಿಸಿಕೊಳ್ಳಬೇಕು ಎಂಬ ವಿಚಾರಗಳಿಗೆ ಅಂತಿಮ ಸ್ಪರ್ಶ ಕೊಡಲು 2 ವರ್ಷವೇ ಬೇಕಾಗುತ್ತದೆ. ಈ ಪ್ರತಿಮೆಯು 125 ಅಡಿ ಎತ್ತರವಿದೆ. ಅಂಬೇಡ್ಕರ್ ಅವರ ಪ್ರತಿಮೆ ನಿಂತಿರುವ ವೃತ್ತಾಕಾರದ ವೇದಿಕೆ 50 ಅಡಿಗಳಷ್ಟು ಎತ್ತರವಿದೆ. ಈ ವೃತ್ತಾಕಾರದ ಬೇಸನ್ನ ದೇಶದ ಸಂಸತ್ತಿನ ಕಟ್ಟಡದ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಪ್ರತಿಮೆಯು ನಿಂತಿರುವ ವೇದಿಕೆಯು 26,258 ಚದುರ ಅಡಿ ವಿಸ್ತೀರ್ಣವಾಗಿದ್ದು ಅದರಲ್ಲಿ 3 ಅಂತಸ್ತಿನ ಕಟ್ಟಡವಿದೆ. ಅದರಲ್ಲಿ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ಬಿಂಬಿಸುವ ಕಲಾಕೃತಿಗಳು, ಪುಸ್ತಕ ಭಂಡಾರವಿದ್ದು 100 ಸೀಟುಗಳ ಆಡಿಟೋರಿಯಂ ಕೂಡ ಇದೆ. ಕಟ್ಟಡದಲ್ಲಿ 2 ಲಿಫ್ಟ್ಗಳಿದ್ದು ಒಂದು ಅಂತಸ್ತಿನಿಂದ ಇನ್ನೊಂದು ಅಂತಸ್ತಿಗೆ ಲಿಫ್ಟ್ ಮೂಲಕವೇ ನೀವು ಹೋಗಲು ಅನುಕೂಲ ಕೂಡ ಮಾಡಲಾಗಿದೆ. ಈ ದೈತ್ಯ ಪ್ರತಿಮೆಯು 474 ಟನ್ಗಳಷ್ಟು ತೂಕ ಹೊಂದಿದೆ. ಅಂದ್ರೆ 474 ಲಕ್ಷ ಕೆಜಿ ತೂಕದ್ದು. ಈ ಪ್ರತಿಮೆಯ ನಿರ್ಮಾಣಕ್ಕೆ 360 ಟನ್ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ಕೂಡ ಬಳಸಲಾಗಿದೆ. ಜೊತೆಗೆ 114 ಟನ್ಗಳಷ್ಟು ಕಂಚನ್ನ ಕೂಡ ಬಳಸಲಾಗಿದೆ. ಈ ಪ್ರತಿಮೆಯ ನಿರ್ಮಾಣಕ್ಕೆ 146.5 ಕೋಟಿ ರೂಪಾಯಿ ವೆಚ್ಚಾಗಿದೆ. ಪ್ರತಿಮೆಗಾಗಿ 11 ಎಕರೆ ಪ್ರದೇಶವನ್ನ ಮೀಸಲಿಡಲಾಗಿತ್ತು. ಅದರ ಸುತ್ತಲೂ ಹೂದೋಟವನ್ನ ನಿರ್ಮಿಸಲಾಗಿದೆ. ಈ ಹೂದೋಟಕ್ಕಾಗಿ 2.93 ಎಕರೆ ಮೀಸಲಿಡಲಾಗಿದೆ. ಈ ಪ್ರತಿಮೆಯನ್ನು ನೋಡಲು ಬರುವವರಿಗೆ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದ್ದು ಅದರಲ್ಲಿ 500ಕ್ಕೂ ಹೆಚ್ಚು ಕಾರುಗಳನ್ನ ಒಂದೇ ಸಾರಿ ನೀವು ನಿಲ್ಲಿಸಬಹುದಾಗಿದೆ.